ಮಂಜೇಶ್ವರ ಉಪಜಿಲ್ಲಾ ಶಾಲಾ ಕಲೋತ್ಸವ ನವೆಂಬರ್ 18ರಿಂದ 21ರವರೆಗೆ ಮಂಗಲ್ಪಾಡಿ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ನಡೆಯಲಿದೆ ಎಂದು ಸಂಘಟನಾ ಸಮಿತಿಯ ಪದಾಧಿಕಾರಿಗಳು ಕುಂಬಳೆ ಪ್ರೆಸ್ ಫಾರಂನಲ್ಲಿ ಶುಕ್ರವಾರ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಉಪಜಿಲ್ಲೆಯ 95 ಶಾಲೆಗಳ ಸುಮಾರು 8,000 ವಿದ್ಯಾರ್ಥಿಗಳು ವಿವಿಧ ಸಾಂಸ್ಕೃತಿಕ ಸ್ಪರ್ಧಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಮಂಗಲ್ಪಾಡಿ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯ ಹೊರತಾಗಿ ಎಜೆಐಎಯುಪಿ ಶಾಲೆ, ಎಸ್ಎಸ್ಎಯುಪಿಎಸ್ ಐಲಾ ದೇವಸ್ಥಾನ ಮತ್ತು ಲಯನ್ಸ್ ಕ್ಲಬ್ ಆಡಿಟೋರಿಯಂ ಕಲೋತ್ಸವಕ್ಕೆ ವೇದಿಕೆಯಾಗಲಿದೆ. 19, 20 ಮತ್ತು 21ರಂದು 18 ವೇದಿಕೆಯೇತರ ಸ್ಪರ್ಧೆಗಳು ಮತ್ತು ವೇದಿಕೆಯ ಸ್ಪರ್ಧೆಗಳು ನಡೆಯಲಿದೆ. 19ರಂದು ಬೆಳಗ್ಗೆ 10ಕ್ಕೆ ಮಂಗಲ್ಪಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರುಬೀನಾ ನೌಫಲ್ ಅಧ್ಯಕ್ಷತೆಯಲ್ಲಿ ಶಾಸಕ ಎಕೆಎಂ ಅಶ್ರಫ್ ಉದ್ಘಾಟಿಸಲಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸದಸ್ಯ ರೆಹಮಾನ್ ಗೋಲ್ಡನ್, ಕೊಂಡೂರು ನಿತ್ಯಾನಂದ ಯೋಗಾಶ್ರಮದ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ, ಬ್ಲಾಕ್ ಪಂಚಾಯಿತಿ ಅಧ್ಯಕ್ಷ ಅನೀಫ್ ಪಿಕೆ, ಅಬ್ದುಲ್ ಲತೀಫ್ ಉಪ್ಪಳ ಗೇಟ್, ಕಾಸರಗೋಡು ಡಿವೈಎಸ್ಪಿ ಸಿಕೆ ಸುನಿಲ್ ಕುಮಾರ್, ಕಣ್ಣೂರು ಆರ್ಡಿಡಿ ರಾಜೇಶ್ ಕುಮಾರ್, ಡಿಡಿಇ ಮಧುಸೂದನನ್ ಟಿವಿ, ಸದಾಶಿವ ಶೆಟ್ಟಿ ಕೂಳೂರು ಕನ್ಯಾನ, ಸೋಮಣ್ಣ ಬೇವಿನ ಮರದ ಪ್ರಕಾಶ ಮತ್ತಿಹಳ್ಳಿ, ಅಬ್ದುಲ್ ರಹಮಾನ್ ಸುಬ್ಬಯ್ಯ ಕಟ್ಟೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು. ಸಂಘಟನಾ ಸಮಿತಿ ಪ್ರಧಾನ ಸಂಚಾಲಕ ಶ್ರೀಕುಮಾರ್ ಎಂಎ, ಮಂಜೇಶ್ವರ ಎಇಒ ರಾಜಗೋಪಾಲ್ ಕೆ, ಮಂಗಲ್ಪಾಡಿ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಇರ್ಫಾನಾ ಇಕ್ಬಾಲ್, ಖೈರುನಿಸಾ ಮುಟ್ಟಂ, ಮೊಹಮ್ಮದ್ ಹುಸೇನ್ ಮಾತನಾಡಲಿದ್ದಾರೆ. ಪ್ರತಿದಿನ ಸುಮಾರು 10,000 ಜನರಿಗೆ ಭೋಜನ ವ್ಯವಸ್ಥೆ ಕಲ್ಪಿಸಲಾಗುತ್ತದೆ ಎಂದು ಸಂಘಟಕರು ಮಾಹಿತಿ ನೀಡಿದರು. 21ರಂದು ನಡೆಯುವ ಸಮಾರೋಪ ಸಮಾರಂಭವನ್ನು ಕಾಸರಗೋಡು ಸಂಸದ ರಾಜ್ ಮೋಹನ್ ಉಣ್ಣಿತ್ತಾನ್ ಉದ್ಘಾಟಿಸಲಿದ್ದಾರೆ. ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷೆ ಶಮೀನಾ ಟೀಚರ್ ಅಧ್ಯಕ್ಷತೆ ವಹಿಸುವರು. ಕಲೋತ್ಸವದ ಸಿದ್ಧತೆಗಳು ಪೂರ್ಣಗೊಂಡಿದೆ ಎಂದು ಸಂಘಟಕರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸಂಘಟನಾ ಸಮಿತಿ ಅಧ್ಯಕ್ಷೆ ರುಬೀನಾ ನೌಫಲ್, ಮಂಜೇಶ್ವರ ಬ್ಲಾಕ್ ಪಂಚಾಯಿತಿ ಉಪಾಧ್ಯಕ್ಷ ಅನೀಫ್ ಪಿಕೆ, ಜಿಲ್ಲಾ ಪಂಚಾಯಿತಿ ಸದಸ್ಯ ರೆಹಮಾನ್ ಗೋಲ್ಡನ್, ಮಂಗಲ್ಪಾಡಿ ಪಂಚಾಯಿತಿ ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಇರ್ಫಾನಾ ಇಕ್ಬಾಲ್, ಎಇಒ ರಾಜಗೋಪಾಲ್ ಕೆ, ಪಂಚಾಯಿತಿ ಸದಸ್ಯ ಮಜೀದ್ ಮಚ್ಚಂಬಳ, ಪ್ರಾಂಶುಪಾಲ ಶ್ರೀಕುಮಾರ್ ಎಂಎ, ಪಿಟಿಎ ಅಧ್ಯಕ್ಷ ಮೊಹಮ್ಮದ್ ಉಪ್ಪಳ ಗೇಟ್, ನೌಷದ್ ಕೆಪಿ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ചില ഇടപെടലുകൾ ആ മേഖലയിലെ സ്വാധീനമുള്ള ആളുകൾ ചെയ്യാറുണ്ട്. പക്ഷെ ഈ നോട്ടീസ് 100% പ്രോട്ടോകോൾ അനുസരിച്ചു. ഇതിന്റെ സബ് ജില്ല എന്ന് പറയുമ്പോൾ ഏകദേശം 7 പഞ്ചായത്തുകൾ ആധിക്യം വഹിക്കുന്ന പഞ്ചായത്ത് മംഗൽപാടി പഞ്ചായത്തിന്റെ അധീനതയിൽ നടക്കുമ്പോൾ സംഘാടന സമിതി രൂപീകരിക്കുമ്പോൾ അതിന്റെ പ്രസിഡന്റാണ്. കലോത്സവം നവംബർ 18 മുതൽ 22 വരെയാണ് മംഗൽപാടി ഗവൺമെന്റ് ഹയർ സെക്കൻഡറി സ്കൂളിൽ നടക്കുന്നത്. സബ് ജില്ലാ തലത്തിൽ 95 സ്കൂളിൽ നിന്ന് 8000-ഓളം കുട്ടികളാണ് പരിപാടി പങ്കെടുക്കുന്നത്. ഹയർ സെക്കൻഡറി സ്കൂൾ, എജെഎപി, ഗോവി സ്കൂൾ എന്നിങ്ങനെയുള്ള സ്കൂളുകളാണ് സ്റ്റേജ്